ಎಐಸಿಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ನ ಲೆಟರ್ ಹೆಡ್ನ ನಕಲಿ ಪತ್ರವನ್ನು ತಯಾರಿಸಿ ಕೋಮು ಸಾಮರಸ್ಯವನ್ನು ಕದಡುವ ಸಂದೇಶಗಳನ್ನು ಟೂಲ್ ಕಿಟ್ ಆ್ಯಪ್ ಸೇರಿದಂತೆ ಜಾಲತಾಣಗಳಲ್ಲಿ ಹರಡುತ್ತಿರುವವರ ವಿರುದ್ಧ ದೆಹಲಿ ಪೊಲೀಸ್ ಕಮಿಷನರ್ಗೆ ದೂರು ನೀಡಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಶಾಸಕ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಸಚಿವೆ ಸ್ಮೃತಿ ಇರಾನಿ, ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಇತರರ ವಿರುದ್ಧ ದೂರು ನೀಡಲಾಗಿದೆ. ಟೂಲ್ ಕಿಟ್ ವಿಚಾರದಲ್ಲಿ ಬಿಜೆಪಿ ಕೀಳುಮಟ್ಟದ ರಾಜಕೀಯ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ಟೂಲ್ ಕಿಟ್ಗೆ ಸಂಬಂಧಪಟ್ಟಾಗೆ ಇವತ್ತು ಕಾಂಗ್ರೆಸ್ನ ಆ ಒಂದು ಮಾಹಿತಿಯನ್ನು ಫೋರ್ಜ್ ಮಾಡಿ ಟೂಲ್ ಕಿಟ್ ಎಲ್ಲ ಪಕ್ಷದಲ್ಲಿರುವಂಥ ಒಂದು ಓಪನ್ ಡಾಕ್ಯುಮೆಂಟ್ ಈಗಿನ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಇಟ್ಸ್ ಒನ್ ಟೈಪ್ ಆಫ್ ಆ್ಯಪ್. ಯಾರು ಎಲ್ಲ ಸಂಘ ಸಂಸ್ಥೆಯವರು, ದೊಡ್ಡ ಮಟ್ಟದವರು ಮತ್ತು ಎಲ್ಲ ಪಕ್ಷದವರು ಅದನ್ನು ಅವರವರ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಟೂಲ್ ಕಿಟ್ಟನ್ನು ಇವತ್ತು ಫೋರ್ಜ್ ಮಾಡಿ ಫ್ಯಾಬ್ರಿಕೇಷನ್ ಮಾಡಿ ಅದನ್ನು ಅವ್ರ ಮುಖಂಡರೆಲ್ಲ ಅಲ್ಲಿ ಜಿಲ್ಲೆ ಮಟ್ಟದಲ್ಲಿ ಅದನ್ನು ಪ್ರಚಾರ ಪಡೆದುಕೊಂಡು ಬಹುಶಃ ಇವತ್ತು ಕಾಂಗ್ರೆಸ್ಸನ್ನು ಇವತ್ತು ದೋಷಿಸಲಿಕ್ಕೆ ಪ್ರಾರಂಭ ಮಾಡಿ ಇದೀಗ ಸಿಕ್ಕಿಬಿದ್ದು ಅವರ ನಿಜವಾದ ಬಣ್ಣ ಇವತ್ತು ಬಯಲಾಗಿದೆ. ನಮ್ಮ ಕರ್ನಾಟಕದ MP ಆದಂಥ ರಾಜೀವ್ ಗೌಡ ಮತ್ತು ತಂಡದವರು ಈಗಾಗಲೇ ಡೆಲ್ಲಿಯಲ್ಲಿ ಪೊಲೀಸ್ ಕೇಸ್ ಇವತ್ತು ದಾಖಲಿಸಲಾಗಿದೆ. FIR ಅನ್ನು ಪೊಲೀಸ್ ಕೇಸ್ ಕೊಡಲಾಗಿದೆ. ಕೇಂದ್ರ ರಾಷ್ಟ್ರೀಯ ಅಧ್ಯಕ್ಷರ ಮೇಲೆ, JP ನಡ್ಡಾರವರ ಮೇಲೆ, ಸಂಬಿತ್ ಪಾತ್ರರವರ ಮೇಲೆ, ಇನ್ನಿತರ ಮುಖಂಡರ ಮೇಲೆ ಕೂಡ ನೇರವಾಗಿ ಇವತ್ತು ಕಂಪ್ಲೇಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡಲಾಗಿದೆ. ಇದು ಫಾಲ್ಸ್ ಪ್ರೊಪಗಂಡಾ ಆ್ಯಂಡ್ ಸೆಲ್ಫ್ ಮ್ಯಾನುಫ್ಯಾಕ್ಚರ್ ಫೋರ್ಜ್ ಡಾಕ್ಯುಮೆಂಟ್. ಆದ ಕಾರಣ ಇದೆಲ್ಲವೂ ಕೂಡ ಬಿಜೆಪಿಯ ವೈಫಲ್ಯತೆಯನ್ನು ಮರೆಮಾಚಲು ಯಾವ ಹಂತಕ್ಕೆ ಹೋಗ್ತಾರಂತ ಹೇಳಿ ಬಹಳ ಸ್ಪಷ್ಟವಾಗಿ ಇವತ್ತು ಕಾಣ್ತದೆ. ಇನ್ನು ದೇಶದ ಜನರಿಗೆ ಲಸಿಕೆ ಕೊರತೆ ಇರುವಾಗ ಪಾಕಿಸ್ತಾನಕ್ಕೆ ಲಸಿಕೆ ಪೂರೈಕೆ ಮಾಡಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಹೆಚ್ಚು ಆಸಕ್ತಿ ವಹಿಸಲು ಕಾರಣವೇನು ಎನ್ನುವುದನ್ನು ದೇಶದ ಜನತೆಗೆ ಉತ್ತರಿಸಲಿ ಎಂದು ಖಾದರ್ ಆಗ್ರಹಿಸಿದ್ದಾರೆ. ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟಾಗೆ ಸಮರ್ಪಕವಾಗಿ ಇವರಿಗೆ ಅದನ್ನು ಇಂಟೆಂಟ್ ಕೊಡಲಿಕ್ಕೆ ಆಗಲಿಲ್ಲ, ಸಮರ್ಪಕ ಜನರಿಗೆ ಮುಟ್ಟಿಸಲಿಕ್ಕೆ ಆಗಲಿಲ್ಲ, ಮುಟ್ಟಿದಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ಅದನ್ನು ಅನುಷ್ಠಾನ ಮಾಡೋದು ಸಿಸ್ಟಮ್ ಇವತ್ತು ಮಾಡಲಿಲ್ಲ. ಈ ಎಲ್ಲ ವೈಫಲ್ಯ ಮತ್ತು ಜನರು ರೊಚ್ಚಿಗೆದ್ದಾಗ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡು ಕಾಂಗ್ರೆಸ್ನ ಮೇಲೆ ಹಾಕುವಂಥದ್ದು. ನಮ್ಮ ದೇಶದಲ್ಲಿ ಆಗುತ್ತಿದ್ದಂತಹ ಲಸಿಕೆಯನ್ನು ನಮ್ಮ ದೇಶದ ಜನರಿಗೆ, ಹಿರಿಯರಿಗೆ, ಜನಸಾಮಾನ್ಯರಿಗೆ ನೀವು ಕೊಡದೆ ಪಾಕಿಸ್ತಾನಕ್ಕೆ ಮತ್ತು ಬಾಂಗ್ಲಾದೇಶಕ್ಕೆ ಕೊಟ್ಟದ್ದು ಯಾಕೆ? ನಿಮಗೆ ಕಾಂಗ್ರೆಸ್ನವ್ರು ಹೇಳಿದಾರಾ? ಒಂದೇ ಕಂಪನಿಗೆ, ಸ್ಪುಟ್ನಿಕ್ ಕಂಪನಿಗೆ ಮಾತ್ರ ನೀವು ಕೊಟ್ಟಂಥ ಉದ್ದೇಶ ಏನು? ಬೇರೆ ಬೇರೆ ದೇಶದಲ್ಲಿರುವಾಗ ಎಲ್ಲರಿಗೊಂದು ಕೊಡುವಂಥದ್ದು, ನಮಗೆ ಬೇಕಾದ ಸ್ಟಾಕ್ ಇಲ್ಲದಿದ್ದಲ್ಲಿ. ಈಗ ಒಂದೇ ಕಂಪನಿ ಕೊಟ್ಟದ ಉದ್ದೇಶ ಏನು? ಇದರಲ್ಲಿ ಯಾಕೆ ಟ್ರಾನ್ಸ್ಪರೆನ್ಸಿ ಇಲ್ಲ? ಪಿಕ್ ಆ್ಯಂಡ್ ಚೂಸ್ ಯಾಕೆ? ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂತೆ ಸಮರ್ಪಕವಾದ ಪಾಲಿಸಿ ಮಾಡದೆ ಯಾಕೆ ನಿಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಿ? ತಯಾರು ಮಾಡಿದ ಪ್ರೈವೇಟ್ ಕಂಪನಿಯವರು, ನೀವು ಕಪ್ಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಹೇಳಿದ ದೇಶಕ್ಕೆ ಕಳಿಸಬೇಕು, ನಾನು ಹೇಳಿದ ರಾಜ್ಯಕ್ಕೆ ಕಳಿಸಬೇಕು, ನಾನು ಹೇಳಿದ ರೇಟಿಗೆ ನೀವು ಕೊಡಬೇಕು, ಅದು ರಿಜಿಸ್ಟ್ರೇಷನ್ ಒಂದು ಫೋಟೋ ಬರಬೇಕು. ವ್ಯಾಕ್ಸಿನೇಷನಲ್ಲಿ ಯಾಕೆ ರಾಜ್ಯಕ್ಕೆ ಮಾಡಲಿಕ್ಕೆ ಹೋಗ್ತೀರಿ? ಯಾರು ರಾಜ್ಯಕ್ಕೆ ಮಾಡಿದ್ದು ಫೋಟೋ ತರುವ ಮೂಲಕ? ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಕಾಂಗ್ರೆಸ್ ಮುಖಂಡರಾದ SC ವಿನಯರಾಜ್, ಮೊಹಮ್ಮದ್ ಮೋನು, ಸದಾಶಿವ ಉಳ್ಳಾಲ್, ಸುಬೋಧಯ ಆಳ್ವಾ, ಅನಿಲ್ ಕುಮಾರ್, CM ಮುಸ್ತಫಾ ಮೊದಲಾದವರು ಉಪಸ್ಥಿತರಿದ್ದರು.